ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಶ್ರೀ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬದ ಅಂಗವಾದ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಯುವ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರು ಶ್ರೀ ಮಿಥುನ್ ರೈಯರ್ನ ನೇತೃತ್ವದಲ್ಲಿ ವೆಲ್ಲಕ್ ಜೋಕ್ಲೆನ ಆಸ್ಪತ್ರೆಗೆ ಫಲವಸ್ತುಗಳನ್ನು ಅಂಗಾರ ಪಟ್ಟಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಯುವ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರು ಶ್ರೀ ಮಿಥುನ್ ರೈಯರ ನೇತೃತ್ವದ ಅಂಗಾರೆ ಕೂಡ್ಲದ ವೆಲ್ಲಕ್ ಆಸ್ಪತ್ರೆಗೆ ಹೋದು ಫಲವಸ್ತುಗಳನ್ನು ಪಟ್ಟಣ ಮೂಲಕ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಶ್ರೀ ರಾಹುಲ್ ಗಾಂಧಿಯನ್ನ 45ನೇ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡಿರು. ವೆಲ್ಲಕ್ ಆಸ್ಪತ್ರೆದ ಜೋಗ್ಲಿನ ವಿಭಾಗಕ್ಕೆ ಹೋದು ಅಕ್ಲೆನ ಯೋಗಕ್ಷೇಮನ ವಿಚಾರಿಸಾದು ಅಕ್ಲೆಗೆ ಫಲವಸ್ತುಗಳನ್ನು ಪಟ್ಟಿರು. ಈ ಪೊರ್ತು ಪಾತೆರ್ನ ಯೂತ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರು ಶ್ರೀ ಮಿಥುನ್ ರೈ ಜೋಕ್ಲು ದೇವರಿಗೆ ಸಮಾನ ಜೋಕ್ಲಿನ ಪ್ರಾರ್ಥನೆ ಹಿಡಿದು ದುಂಬು ಬರ್ಪುನ ಲೋಕಸಭಾ ಚುನಾವಣೆಡು ರಾಹುಲ್ ಗಾಂಧಿಯರು ಪ್ರಧಾನಿ ಕುರ್ಚಿಡು ಕುಳ್ಳುಲೆಕ್ಕ ಆವಡು ಪಣದು ಹಾರೈಸಿರು. ರಾಹುಲ್ ಗಾಂಧಿ ಅವರ 48ನೆಯ ಹುಟ್ಟುಹಬ್ಬದ ಅಂಗವಾಗಿ ನಾವು ಇವತ್ತು ಯುವ ಕಾಂಗ್ರೆಸ್ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ ಆದಂಥ ವೆಲ್ಲಕ್ ಆಸ್ಪತ್ರೆಯ ಮಕ್ಕಳ ವಿಭಾಗಕ್ಕೆ ಬಂದು ಅನಾರೋಗ್ಯ ಪೀಡಿತ ಮಕ್ಕಳ ಜೊತೆ ಹಣ್ಣು ಹಂಪಲವನ್ನು ಹಂಚಿಸಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. ಇವತ್ತು ಆ ಮಕ್ಕಳ ಹತ್ರ ಈ ಎಲ್ಲ ಅನಾರೋಗ್ಯ ಪೀಡಿತ ಮಕ್ಕಳ ಹತ್ರ ಅವರು ಯಾರೆಲ್ಲ ದೇವರ ಹತ್ರ ತುಂಬ ಹತ್ತಿರ ಇದ್ದಂಥ ಮಕ್ಕಳು ಅವರ ಹತ್ರ ಎಲ್ಲ ನಮ್ಮ ಪ್ರಾರ್ಥನೆ ಅಂದರೆ ಮುಂಬರುವ ದಿವಸಗಳಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮಗದೊಮ್ಮೆ ಅಧಿಕಾರಕ್ಕೆ ಬರುವ ಮುಖಾಂತರ ರಾಹುಲ್ ಗಾಂಧಿಯವರನ್ನು ರಾಷ್ಟ್ರದ ಪ್ರಧಾನಮಂತ್ರಿಯ ಕುರ್ಚಿನಲ್ಲಿ ಕುಳಿಸುವಂಥ ಕನಸನ್ನು ನನಸಾಗಬೇಕೆಂಬ ಒಂದು ಭರವಸೆಯಿಂದ ಇವತ್ತು ನಾವೀಗ ಕೆಲಸವನ್ನು ಮಾಡ್ತಿದ್ದೇವೆ. ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಶ್ರೀ ಕಿರಣ್ ಬುಡ್ಲಗುತ್ತು, ವರುಣ್ ಅಂಬಾಟ್, ಕಾರ್ಯದರ್ಶಿಗಳು ನಾಸಿರ್ ಸಾಮಣಿಗೆ, ಸೌಹಾನ್, ಲಾರೆನ್ ಡಿಸೋಜಾ, ಶಬೀರ್ ಕೆಂಪಿ, ಶರೀಫ್ ಕಂಟಿ, ಲಕ್ಷ್ಮಣ್ ಶೆನೈ, ವಿಧಾನಸಭಾ ಅಧ್ಯಕ್ಷರು ಶ್ರೀ ಗಿರೀಶ್ ಆಳ್ವ, ಸಿದ್ದಿಕ್ ಕೊಕ್ಕೋ, ಯುಟಿ ತೌಸಿಫ್, ಉಪಾಧ್ಯಕ್ಷರು ಶ್ರೀ ರಾಮಾನಂದ ಪೂಜಾರಿ, ಶಾಫಿ ಕೊತ್ತೆಮೊಟ್ಟೆ, ಚಿತ್ತರಂಜನ್ ಶೆಟ್ಟಿ, ಸರ್ಫರಾಜ್, ಅಬು ಸಮೀರ್, ಕುಡ್ಲ ಸಿಟಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಶ್ರೀ ಗಿರೀಶ್ ಶೆಟ್ಟಿ, ಬ್ಯಾರಿ ಸಾಹಿತ್ಯ ಅಕಾಡೆಮಿದ ಸದಸ್ಯರು ತನ್ಸಿಫ್ ಬೆಳ್ತಂಗಡಿ, ಕಚೇರಿದ ಕಾರ್ಯದರ್ಶಿ ಅನ್ಸಾರುದ್ದೀನ್ ಸಾಲ್ಮರ ಇಂಚಿದ ಪ್ರಮುಖರು ಈ ಪೊರ್ತೋಟುಗೆ ಎತ್ತಿರು.